ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಪಕ್ಷಕ್ಕೆ ಅರ್ಜಿ ಹಾಕಿದ್ರೆ ಪಕ್ಷವು ಅದನ್ನ ಸ್ವೀಕರಿಸುತ್ತೆ. ಕೇಂದ್ರ ಹಾಗೂ ರಾಜ್ಯದ ಹಿರಿಯ ಮುಖಂಡರು ಪ್ರಮೋದ್ ಮಧ್ವರಾಜ್ ಅವರ ಸೇರ್ಪಡೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಮೈತ್ರಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ ಪ್ರಮೋದ್ ನಡೆಯನ್ನ ಉದ್ದೇಶಿಸಿ ಸುದ್ದಿಗೋಷ್ಠಿಯನ್ನು ಮಾತನಾಡಿದ ಅವರು, ಈ ಹಿಂದೆ ಅವರು ಜೆಡಿಎಸ್ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ನಡೆಸಿ ಪರಾಭವಗೊಂಡ ಬಳಿಕ ಪ್ರಮೋದ್ ಮಧ್ವರಾಜ್ ಯಾವ ಪಕ್ಷದಲ್ಲಿ ಇದ್ದಾರೆ ಎಂಬ ಸಂದೇಹ ಎಲ್ಲರಲ್ಲಿ ಇತ್ತು. ಕಳೆದ ವಾರ ಅವರು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಅರ್ಜಿ ಹಾಕಿದ್ರೆ ಪಕ್ಷದ ಹೈಕಮಾಂಡ್ ಅದನ್ನ ಪರಿಗಣಿಸಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ನೋಡಬೇಕು. ಸದ್ಯ ಪ್ರಮೋದ್ ಮಧ್ವರಾಜ್ ಯಾವ ಪಕ್ಷದಲ್ಲಿ ಗುರುತಿಸಿಕೊಳ್ಳುತ್ತಿಲ್ಲ. ಅವರು ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಅರ್ಜಿ ಹಾಕುತ್ತಾರಾ ಅಂತ ಕಾದು ನೋಡುತ್ತೇವೆ ಎಂದವರು ಹೇಳಿದ್ರು. ಪರಿಗಣಿಸಬಹುದು, ನಾನು ಮಾಡ್ಲಿಕ್ಕಾಗ್ತದೆ. ಅದು ನಮ್ಮ ಪಕ್ಷ, ರಾಜ್ಯ, ಕೇಂದ್ರ, ಇಲ್ಲಿ ಜಿಲ್ಲೆ ಅರ್ಜಿ ಬರಲಿಲ್ಲಲ್ಲ. ಅಂದರೆ ಅರ್ಜಿ ಈಗ ಹಿಂದೆ ಒಮ್ಮೆ ಹಾಕಿದ್ರಲ್ಲ ಅವರು, ಆಗ ಹಾಕಿದ್ರ ಪ್ರಯತ್ನವೇನೋ ಮಾಡಿದ್ರಲ್ಲ, ಹಾಗೆ ಗೇಟ್ ಹಾಕಿತ್ತು ಅಂತೆಲ್ಲ ಆಗಿತ್ತಲ್ಲ. ಹಾಗೆ ಈಗ ಅದು ಓಪನ್ ಇದೆ, ಈಗ ಓಪನ್ ಇಟ್ಟಿದ್ದೇವೆ. ಈಗ ಬರ್ಬೋದು, ಏನು ತೊಂದರೆ ಇಲ್ಲ. ಭಾರಿ ಮಳೆ ಬರೋದ್ರಿಂದ ಗೇಟ್ ಓಪನ್. ಮಿಸ್ಕಾಲ್ ಕೊಟ್ಕೊಳ್ಳೋ ಮೆಂಬರ್ ಆಗಲ್ಲ, ಮೆಂಬರ್ ಎಕ್ಸೆಪ್ಟ್ ಆಗ್ತದೆ. ಆಮೇಲೆ ಅಲ್ಲಿಂದ ನಮಗೆ ಡಾಟಾ ಬರ್ತದೆ. ಅಲ್ಲಿಂದ ನಮ್ಮ ಈಗ ಅವ್ರ ಬೂತ್ ಮಲ್ಪೆ ಬೂತ್ನವ್ರು ಆದರೆ ಮಲ್ಪೆ ಬೂತ್ನವರಿಗೆ ಅದು ಹೋಗ್ತದೆ. ಮಲ್ಪೆ ಬೂತ್ನವರು ಅವರನ್ನು ಬೇಕಾ ಬೇಡ ಅಂತ ನಿರ್ಧಾರ ಮಾಡೋ ಹಕ್ಕು